ಆರ್ಬಿಐ ನೀತಿ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ಪ್ರವೃತ್ತಿಯಿಂದ ಭಾರತವು ಸಾಲದಲ್ಲಿ ಬಿದ್ದಿದ್ದು ಪ್ರತಿಯೊಬ್ಬ ಭಾರತೀಯನ ಮೇಲೆ 4.8 ಲಕ್ಷ ರೂಪಾಯಿ ಸಾಲದ ಹೊರೆ ಬಿದ್ದಿದೆ ಎಂದು ಕಾಂಗ್ರೆಸ್ ಪಕ್ಷವು ದೂರಿದೆ. ಕಳೆದ ವರ್ಷವೇ ಪ್ರತಿಯೊಬ್ಬ ಭಾರತೀಯನ ಸಾಲದ ಹೊರೆಯು 3.9 ಲಕ್ಷ ರೂಪಾಯಿಗಳಿಗೆ ಏರಿತ್ತು. ಈ ವರ್ಷ ಅದು 4.8 ಲಕ್ಷ ರೂಪಾಯಿಗಳಿಗೆ ಏರಿದೆ. ಒಂದೇ ವರ್ಷದಲ್ಲಿ ಭಾರತೀಯರೊಬ್ಬರ ಸಾಲದ ಹೊರೆಯು 90,000 ರೂಪಾಯಿ ಅಧಿಕರಿಸಿದೆ. ಕಾರ್ಪೊರೇಟ್ ಕಂಪನಿಗಳಿಗೆ ಧಾರಾಳ ಸಬ್ಸಿಡಿ ನೀಡುವ ಬಿಜೆಪಿ ಸರ್ಕಾರವು ಜನರ ಮೇಲೆ ಮಾತ್ರ ಸಾಲವನ್ನು ಉಣಬಡಿಸುತ್ತಿದೆ. ಮನೆಗಳಿಗಾಗಿ ಸಾಲದಿಂದ ಹಿಡಿದು ಪ್ರತಿಯೊಂದು ಬಗೆಯ ಸಾಲದಲ್ಲೂ ಏರಿಕೆ ಕಂಡಿದೆ ಹೊರತು ಇಳಿಕೆಯ ಮಾತೇ ಇಲ್ಲ ಎಂದು ಕಾಂಗ್ರೆಸ್ ಸಂಸದ ಜೈರಾಮ್ ರಮೇಶ್ ಬೊಟ್ಟು ಮಾಡಿದ್ದಾರೆ. ಪ್ರಪಂಚದಲ್ಲೆಲ್ಲ ಟಾಮ್ ಪ್ರಧಾನಿಯಾಗಿರುವ ಮೋದಿಯವರ ಆಡಳಿತದಲ್ಲಿ ಇಷ್ಟೊಂದು ಸಾಲದ ಹೊರೆ ಏಕಿದೆ ಎಂದು ಅವರು ಪ್ರಶ್ನಿಸಿದ್ದಾರೆ. ತನ್ನ ಎಲ್ಲ ನೀತಿಗಳು ಬಂಡವಾಳಶಾಹಿಗಳಿಗೆ, ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ನೋಡಿಕೊಳ್ಳುವ ಬಿಜೆಪಿ ಸರ್ಕಾರವು ಜನಸಾಮಾನ್ಯರ ಮೂಗಿಗೆ ತುಪ್ಪ ಸವರಿ ಸಾಲ ಹೊರಿಸಿದೆ ಎಂದು ಕಾಂಗ್ರೆಸ್ ದೂರಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ. Volkswagen Mangalore, Airport Road, Yeyadi, Mangalore. Volkswagen.